ಪಿರಿಯ ರುಕ್ಮಾಂಗದಾಖ್ಯ ಪುತ್ರನಾಗಿಗ ಪಿರಿಯ ರುಕ್ಮಾಂಗದಾಖ್ಯ ಮತ್ತೆ ಕಿರಿಯ ಶುಭಾಂಗದೆಂಬೀರ್ವರೋಲಗಕ್ಕೆ ಅರ್ತಿಯಳು ಬಂದು ಮಂಡಿಸುತ್ತ ಇಲ್ಲಿಯ ಅಧಿಕಾರಿ ನಮ್ಮಪ್ಪ ವೀರಮಣಿ ಅವನ ಮುದ್ದಿನ ಮಕ್ಕಳಾಗಿ ರುಕ್ಮಾಂಗ ಶುಭಾಂಗನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡವರು ನಾವು. ನಮ್ಮ ಯೋಗ್ಯತೆ ಏನೆನ್ನುವುದನ್ನು ತಿಳಿಯಬೇಕೆನ್ನುವ ಹಾಗೆ ಪ್ರಪಂಚ ಪರ್ಯಟನೆಯನ್ನು ಕೈಗೊಂಡವರು ನಾವು. ಹೋದಲ್ಲೂ ನಮ್ಮ ಪಾಲಿಗೆ ವಿಜಯದ ಸಂಕೇತವೇ ಬಂದಿತ್ತು ಬಿಟ್ರೆ ತಿರಸ್ಕಾರ ಭಾವ ಎಲ್ಲಿಯೂ ಸಿಗಲಿಲ್ಲ. ನಮ್ಮ ಹಿರಿಮೆಗೆರಿಮೆ ಹೆಚ್ಚಾಗುವುದು ಎಲ್ಲಿ ಹೇಳು? ನಮ್ಮಿಬ್ಬರ ಮುದ್ದಿನ ತಂಗಿಯಾದಂತಹ ಇಕ್ಷುಮತಿಯನ್ನು ಕೊಟ್ಟು ಮದುವೆ ಮಾಡಿದ್ದು ಯಾರಿಗೆ? ಪರಮೇಶ್ವರನಿಗೆ. ನಮ್ಮ ಮನೆಯ ದೇವನಾಗಿ ನಮ್ಮಲ್ಲೇ ನೆಲೆ ನಿಂತಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದ್ರೆ ಗುರುಕುಲವನ್ನ ಪೂರೈಸಿ ನೇರವಾಗಿ ಅರಮನೆಯನ್ನ ಸೇರಿದ ಬಳಿಕವಾಗಿ ತಂದೆಗೆ ಅನುಕೂಲಕರನಾಗಿ ರಾಜಕೀಯದಲ್ಲಿ ಅವರ ಅನುವರ್ತಿಯಾಗಿ ನಾವು ವ್ಯವಹರಿಸ್ತಾ ಇದ್ದವರು. ಹಲವು ದಿನಗಳಾಯ್ತು. ಯಾಕ ಏನು ಮನಸ್ಸಿನಲ್ಲಿ ಒಂದು ಜಾತಿಯ ಜಾಡ್ಯ. ಹೌದಾ ಅಮ್ಮ? ನೋಡುವಾಗಲೇ ಆಲೋಚನೆ ಮಾಡಿದೆ. ಖಂಡಿತವಾಗಿ ಹೌದು. ಆದ್ರೆ ಮನಸ್ಸಿನಲ್ಲಿ ಒಂದು ಭಾವ ಹುಟ್ಟಿಕೊಂಡಿದೆ. ಹೌದಾ? ಅದನ್ನ ಪ್ರಕಟಪಡಿಸುವುದಕ್ಕೆ ಇದು ಸೂಕ್ತ ಸಂದರ್ಭ ಅಂತ ತಿಳಿದಿದ್ದೇನೆ. ಹೌದೇ ಅಮ್ಮ? ಏನು ಉಪವನದಿ ರಂಜಿಸುವ ಉಪವನದಿ ರಂಜಿಸುವ ಉಪವನದಿ ರಂಜಿಸುವ ಉಪವನದಿ ರಂಜಿಸುವ ಉಪವನದಿ ರಂಜಿಸುವ ಯಮ್ಮ ಉಪವನದಿ ರಂಜಿಸುವ 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 ಘನತರದ ಪಣ್ಣು ಫಲವನು ಕೊಯ್ವರೀಗ ಘನತರದ ಪಣ್ಣು ಫಲವನು ಕೊಯ್ವರೀಗ ಫಲವನು ಕೊಯ್ಯುವರೀಗ ಮನದೊಳಾತುರವಿಗುದು ಏಳೆನುತ್ತ ಮನದೊಳಾತುರವಿಗುದು ಏಳೆನುತ್ತ ರುಕ್ಮಾಂಗ ವನಕ್ಕೆ ಹೊರಟನು ತೋಷದಿಂದ ವನಕ್ಕೆ ಹೊರಟರು ತೋಷದಿಂದ ಏಳೆನುತ ರುಕ್ಮಾಂಗ ವನಕ್ಕೆ ಹೊರಟರು ತೋಷದಿಂದ ವಿಶೇಷ ಪ್ರತ್ಯೇಕವಾಗಿ ಅಪ್ಪನ ಓಲಗ ಚಾವಡಿಯಲ್ಲಿ ಕುಳಿತುಕೊಳ್ಳುವುದಲ್ಲ. ಓಲಗ ಚಾವಡಿಯನ್ನು ಬಿಡುವುದು ದಿನನಿತ್ಯದ ಕಾಯಕವನ್ನೆಲ್ಲ ಬಿಡುವ. ಯಾವುದು ಬೇಡ. ಅದರಲ್ಲಿ ಆಸಕ್ತಿ ಇಲ್ಲ. ಹಾಗೆ ಅನ್ನಿಸ್ತಾ ಉಂಟು ನನಗೆ. ಇಲ್ಲದಿದ್ರೆ ಅಲ್ಲಿಂದ ಇಲ್ಲಿಗೆ ಬರುವುದಿಲ್ಲ ನೀನು ಅಲ್ವಾ? ಅಲ್ಲೇ ಇರುವುದಿಲ್ವಾ? ಓಡಾಡಿ ಬರುವುದಕ್ಕೆ ಕಾರಣ ಏನು? ನನಗೊಂದು ಕುತೂಹಲ. ನಮ್ಮಪ್ಪ ಓಲಗವನ್ನ ಸೇರುವುದು ಓಲಗ ಆಸ್ಥಾನ ಮಂಟಪದಲ್ಲಿ. ಹೌದು. ಇವತ್ತು ನಾವಿಬ್ಬರು ಪ್ರತ್ಯೇಕವಾಗಿ ಓಲಗ ಚಾವಡಿಯನ್ನು ಸೇರಿದ್ದೇವೆ. ಹೌದು. ಇದು ನಮ್ಮ ವ್ಯವಸ್ಥಿತವಾದ ಓಲಗ. ನಮ್ಮೊಳಗೆ ಮಾತುಕತೆಗೆ ಇರುವ ಜಾಗ ಇದು ಅಲ್ವಾ? ಹೌದು. ಹಾಗಾಗಿ ವನದ ಸೊಬಗು ಅಪ್ಪ
ಆಗಾಗ ಹೇಳ್ತಾ ಇದ್ದದ್ದು ಏನು? ಮನದ ಬೇಗುದಿಯನ್ನು ನೀಗಿಸಿಕೊಳ್ಳುವುದಕ್ಕೆ ಹಾ. ಅನುಕೂಲಕರವಾಗಿ ಹಾ. ಹತ್ತಿರದಲ್ಲಿ ಇರುವಂತ ನಮ್ಮ ಉಪವನವನ್ನು ನೋಡಿ ಮಕ್ಕಳೇ ಎನ್ನುವ ಹಾಗೆ ನಮ್ಮವರು ಹೇಳ್ತಾ ಇದ್ರು, ಆ. ನಮ್ಮ ಅಪ್ಪ ಇತ್ತೀಚೆಗೆ ನಮ್ಮ ಉಪವನಕ್ಕೆ ಬಹಳಷ್ಟು ವೆಚ್ಚ ಮಾಡಿದ್ದಾರಂತೆ. ಹೌದು. ಆ. ಎಷ್ಟು ವೆಚ್ಚ ಮಾಡಿದ್ದಾರೋದ್ರಲ್ಲಿ ಎಷ್ಟು ಉಳಿತಾಯ ಆಗಿದೆ ಅಂತ ನೋಡ್ಬೇಕು ಅಂತ ಆದ್ರೆ ಅಲ್ಲ, ವೆಚ್ಚ ಮಾಡಿದರಲ್ಲಿ ಎಷ್ಟು ಹೇಗೆ ಆಗಿದೆ ಅಂತಾದ್ರೂ ನಮಗೆ ಗೊತ್ತುಂಟಾ? ಅಲ್ವಾ? ನಾವು ಹೋಗಿದ್ದೇವಾ? ಅಂದ್ರೆ ವೆಚ್ಚ ಮಾಡಿದ್ದು ವ್ಯರ್ಥವಾಗಬಾರದು ಅಂತಾದ್ರೆ ಆ. ಅದು ಎಷ್ಟು ವ್ಯವಸ್ಥಿತವಾಗಿ ಉಂಟು. ಖಂಡಿತ. ಜೊತೆಗೆ ಮನಸ್ಸಿನ ಆವರಿಸಿರುವಂತ ಬೇಸರದ ನಿವಾರಣೆಗೆ ಹಾ. ಇದು ಅವಕಾಶ ಅಂತ ತಿಳಿದೆ. ಮನಸ್ಸಿಗಾದ ಬೇಸರ, ಹಾ. ತನುವಿಗಡಿಸಿದಂತಹ ಜಡತೆ, ಹೌದು. ಇದನ್ನು ನೀಗಬೇಕು ಅಂತ ಇದ್ರೆ ಹಾ. ಇದಕ್ಕೆ ದಾರಿ ಇದುವೇ. ಮನದೊಳಾತುರವಿಹುದು. ನಿನ್ನಲ್ಲಿ ಆತುರ, ನನ್ನಲ್ಲಿ ಕಾತರ ಉಂಟು. ಹಾಗಿದ್ರೆ ತಡೆ ಮಾಡುವುದಲ್ಲ. ತಡೆ ಮಾಡುವುದಲ್ಲ. ಆತುರ ಕಾತುರದಿಂದ ವರದತ್ತ ಸಾಗು! ಬರದೊಳೈ ತಂದಾಗ ಪರಿಪರಿಯ ತರುಲತೆಯೊಳಿರುವ ಭರದೊಳೈ ತಲ್ದಾಗ ಪರಿಪರಿಯ ತರುಲತೆಗಳ ಪರಿಪರಿಯ ತರುಲತೆಯೊಳ್ ಇರುವ ಇರುವ ಸುಮಬಲ ಪಳ್ಳ ಪರಿಕಿಸುತ್ತ ಸುಮ ಫಲ ಪಳ್ಳ ಪರಿಕಿಸುತ್ತ ಮುದದಿ ತರುಲತೆಯೊಳಿರುವ ಸುಮ ಫಲ ಪಣ್ಣ ಪರಿಕಿಸುತ್ತ ಮುದದಿ ಸುರಪನುದ್ಯಾವನವೋ ಸುರಪನುದ್ಯಾವನವೇ ವರವಸಂದ ಜಯಂದನ ಉರುವಿಲಾದ ಸ್ಥಾನವೋ ವರವತುಲ್ಟ ಜಯಲ್ಟಲು ವಿಲಾಸ ಸ್ಥಾನವಿನಿ ವರವಸಂತ ಜಯಂತ ನುರುವಿಲಾಸ ಸ್ಥಾನವಿನೆ ಭ್ರಾಂತಿಗೊಳ್ಳುತ್ತ ಭ್ರಾಂತಿಗೊಳ್ಳುತ್ತ ಆ ಆ ಆ ಆ ಪರಿಕಿಸು ಸಗಜನಿ ಉಪವನ ಸಿರಿಯ ಪರಿಕಿಸು 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 ಸಗಜನಿ ಪರಿಕಿಸು ಸಗಜನಿ ಉಪವನ ಸಿರಿಯ ಪರಿಕಿಸು 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 ಸಗಜನಿ ಉಪವನ ಸಿರಿಯ ಪರಿಕಿಸು ಸಗಜನಿ
ಉಪವನ ಸಿರಿಯಾಯ್ ಉಪವನ ಸಿರಿಯಾನಿ ಉಪವನ ಸಿರಿಯ ಪರಿಗಿಸೋ 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 ಜಗಜನೆ ಉಪವನ ಸಿರಿಯಾನಿ ಉಪವನ ಸಿರಿಯಾ ಸಿರಿಯಾಯ್ ಉಪವನ ಸಿರಿಯಾಯ್ ಮಧ್ಯದಿಯೇ ಚೋಂಪಿನ ಲತೆಯ ತರುಗಳ ಮಧ್ಯದಿಯೇ ತರುಗಳ ಮಧ್ಯದಿಯೇ ಚೋಂಪಿನ ಲತೆಯ ತರುಗಳ ಮಧ್ಯದಿ ತರುಗಳ ಮಧ್ಯದಿ ತರುಗಳ ಮಧ್ಯದಿ ಚೋಂಪಿನ ಲತೆಯ ಸಗಜನೆ ಉಪವನ ಸಿರಿಯಾಯ್ ಪರಿಕಿಸು ಸಗಜನೆ ಉಪವನ ಸಿರಿಯಾಯ್ ತರುಗಳ ಮಧ್ಯದಿ ಚೋಂಪಿನ ಲತೆಯಾಯ್ ತರುಗಳ ಮಧ್ಯದಿ ಚೋಂಪಿನ ಲತೆಯ ಚೋಂಪಿನ ಲತೆಯ ಚೋಂಪಿನ ಲತೆಯ ಭರಿತ ಸುಮಗಳ ಮಕರಂದ ಪೂರಿತೆಯ ಭರಿತ ಸುಮಗಳ ಭರಿತ ಸುಮಗಳ ಭರಿತ ಸುಮಗಳ 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 ಮಕರಂದ ಪೂರಿತೆಯ ಭರಿತ ಸುಮಗಳ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಮಕರಂದ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದತಿಯ ಸರಸದಿ ಸವಿಯುವ ಷಟ್ಪದತಿಯಾಯ್ ಷಟ್ಪದತಿಯಾಯ್ ತುಂಬಿಯ ತತಿಯಾಯ್ ಸರಸದಿ ಸವಿಯುವ ಸರಸರಿ ಸವಿಯುವ ಷಟ್ಪದತಿಯಾಯ್ 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 ಭರಿತ ಸುಮಗಳ ಮಕರಂದ ಪುರಿತೆಯಾಯ್ ಸರಸರಿ ಸವಿಯುವ ಷಟ್ಪದತಿಯಾಯ್ ಸರಸದಿ ಸವಿಯುವ ಷಟ್ಪದತಿಯಾಯ್ ತುಂಬಿಯ ತತಿಯಾಯ್ ಷಟ್ಪದತಿಯಾಯ್ ಪರಿಕಿಸೋ ಪರಿಕಿಸು ನೀನು ಪರಿಕಿಸೋ ಪರಿಕಿಸೋ ಸಗಜನೆ ಉಪವನ ಸಿರಿಯ ಈ ಉಪವನ ಸಿರಿಯ
ಗರಿಬೀಚಿನಲಿಯುವ ನವಿಲ ಸೌಂದರ್ಯ ಗರಿಬೀಚಿನಲಿಯುವ 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 ನವಿಲ ಸೌಂದರ್ಯ ನವಿಲ ಸೌಂದರ್ಯ ಶಿಖಿಯ ಸೌಂದರ್ಯ ನವಿಲ ಸೌಂದರ್ಯ ನವಿಲ ಸೌಂದರ್ಯ ಗರಿಬೀಚಿ ನಲಿವ ನವಿಲ ಸೌಂದರ್ಯ ಶಿಖಿಯ ಸೌಂದರ್ಯ ಹರುಜಾದಿ ಕುಣಿವ ಹರಿಣಾಗ ಹರುಷದಿ ಕುಣಿವ ಹರುಷದಿ ಕುಣಿವ ಹರುಷದಿ ಕುಣಿವ ಹರುಷದಿ ಕುಣಿವ ಹರುಷದಿ ಕುಣಿವ ಹರಿಣಾದುತ್ಸಾಗ ಕುಣಿಯುವ ಹರಿಣ ಉತ್ಸಾಗ ಹರಿಣದ ಉತ್ಸಾಗ ಹರಿಣ ಉತ್ಸಾಗ ಪರಿಕಿಸು ಪರಿಕಿಸು ನೀನೊಮ್ಮೆ ಪರಿಕಿಸು ಪರಿಕಿಸು ಜಗಜನೆ ಉಪವನ ಸಿರಿಯ ನೀ ಉಪವನ ಸಿರಿಯ ಪರಿಗೀಸು ಜಗಜನೆ ಉಪವನ ಸಿರಿಯ ತರುಗಾಳ ಮಾಧ್ಯದಿ ಝೋಂಪಿನ ಲತೆಯ ಭರಿತ ಸುಮಗಳ ಮಕರಂದ ಪೂರಿತೆಯ ಸರದಾದಿ ಸವಿಯುವ ತುಂಬಿಯ ತತಿಯ ತುಂಬಿಯ ತತಿಯ ಷಡ್ಪಾದ ತತಿಯ ಪರಿಕಿಸೋ ಪರಿಕಿಸು ಸಗಜನೆ ಉಪವನ ಸಿರಿಯ ಝೋಂಪಿನ ಲತೆಯ ಪರಿಕಿಸೋ ಪರಿಕಿಸು ಸಗಜನಿ ಉಪವನ ಸಿರಿಯ ತರುಗಾಳ ಮಾಧ್ಯದಿ ಝೋಂಪಿನ ಲತೆಯ ತಂ ತಂ ದಿನ 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 ತಂ ತಂ ದಿನ 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 ತಂ ತಂ ದಿನ ದಿನ ತಂ ತಂ ದಿನ ದಿನ ತಾಂ ತಂ ದಿನ ದಿನ ತಾ ತಕದಿನಿ
ತಕ್ಕ ಜಣ್ಣು ತಕದಿಮಿ ತಕ್ಕ ಜಣ್ಣು ತಕದಿಮಿ ತಕ್ಕ ಜಣ್ಣು ತಕದಿಮಿ ತಾ Tadim 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 tadina dinadim tadina dinadim tadina dinadim tadina dinadim Taidam tadina Taidam tadina ಪರಿಕಿಸೋ ಸಾಗಜನಿ ಉಪವನ ಸಿರಿಯಾಯ್ ಸಿರಿಯಾಯ್ ಹೋತಮ್ಮ ಅಣ್ಣ ಉಪವನದ ಸೊಬಗನ್ನ ಕಣ್ತುಂಬಿಸಿಕೊಳ್ಳಲಾಗಿ ನೇರವಾಗಿ ಬಂದದ್ದು ಹೌದು. ಹೌದು. ಇಷ್ಟನ್ನು ನೋಡಿ ನನಗನಿಸದ್ದು ಹೀಗೆ. ಹಾ ನಿನಗೇನನಿಸ್ತಾ? ನಾನೇನ್ ನೋಡಿದಾಗ ಹೇಳ್ತೀಯ? ಮಲ್ಲಿಗೆಯೋ ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಅಣ್ಣ ಮಲ್ಲಿಗೆಯು ಬಿಗಿದಪ್ಪಿ ಮಲ್ಲಿಗೆಯು ಬಿಗಿದಪ್ಪಿ 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 ಮಾಮರದಲ್ಲಿ ಪ್ರಣಯವ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಪ್ರಣಯವ ಬೆಳೆಸಿದೆ ಅಣ್ಣ ಸರಸಿಯುಳುತ್ತಿದ್ದ ಕಂಸ ಮಿಥುನವು ಸರಸ ಮಾಡುತ್ತ ನಲಿದಿದೆಯೇ ಸರಸಿಯುಳು 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 ಸೀತ ಹಂಸ 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 ಹಂಸ
ಮಾಡಿದ ಕಂಸ ಮಿಥುನವು ಮಿಥುನ 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 ಸರಸವಾಡುತ್ತ ನಲಿದಿದೆ ಸರಸವಾಡುತ್ತ ನಲಿದಿದೆ ಸರಸವಾಡುತ್ತ ನಲಿದಿದೆ ಆ ಕರಿಗಳನ್ನು ಬಿತ್ತರಿಸಿ ನವಿಲು ನಲವು ನವಿಲು ನಲವು ನಾಟ್ಯವನಾಡಿದೆ ನವಿಲು ನಲವು ನಾಟ್ಯವನಾಡಿದೆ ಪರಿಕಿಸು 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 ಅಣ್ಣ ಕರಿಗಳನ್ನು ಬಿತ್ತರಿಸಿ ನವಿಲು ನಲವು ನಾಟ್ಯವನ್ನಾಡಿದೆ ಮಲ್ಲಿಗೆ ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಪಲ್ಲವಗಳ ಸವಿದು ಕೋಕಿಲವಲ್ಲಿ ಕುಕು 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 ಕುಹು ಕುಹು ಎನ್ನುತ್ತಿದೆ ಅಣ್ಣ ಸರಸಿಯುಳು ಸಿತ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆಯೇ ತಯ್ಯದ 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 ದಿಲ್ಲತಿ ತೊಂದನ 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 ದಿಲ್ಲತಿ ತೊಂದನ ದಿಲ್ಲ ದಿತ್ತೊಂ ತೊಂದನ ದಿಲ್ಲತಿ ದಿಂತನ ದಿಲ್ಲ ತತ್ತೊಂ ತೊಂದನ ದಿಲ್ಲತಿ ತಗಡ ತಗದೇವಿ ತಗಡ ತಗದೇವಿ ತಗಡ ತಗದೇವಿ ತಗಡ ತಗದೇವಿ ತಗಡ ತಗದೇವಿ ತಗಡ ತಗದೇವಿ ತಗಡ ತಿನ್ನತೆ ತಗದಿಗೋ ತಗಡ ತಗದೇವಿ ತಗಡ ತಗದಿಗೋ ತಗಡ ತಗದೇವಿ ತಗಡ ತಗದಿಗೋ ತಗಡ ತಗದೇವಿ ತಗಡ ತಗದೇವಿ ತಗಡ ತಿನ್ನತೆ ತತ್ತ ತಗಡ ತಗದೇವಿ ತಗಡ ತಗದೇವಿ ತಗಡ ತಿನ್ನತೆ ತಿಂದ ತಗಡ ತಗದೇವಿ ತಗಡ ತಗದೇವಿ ತಗಡ ತಿನ್ನತೆ ತಯ್ಯದ ದಿನ್ನತೈ 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 ತೊಂದನ ದಿನ್ನತೈ ತಿಂತನ ದಿನ್ನತೈ ತೊಂದನ ದಿನ್ನತೈ ತಿಂತನ ದಿಲ್ಲದೈ ತೊಂದನ ದಿಲ್ಲದೈ ತಿಂತನ ದಿಲ್ಲದೈ ತೊಂದನ ದಿಲ್ಲದೈ ತೈ ದಿನದ ದಿಲ್ಲದೈ ದಿನದ ದಿಲ್ಲದೈ ದೈ 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 ದತ್ತ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಪಲ್ಲವಂಗಳ ಸವಿದು ಕೋಕಿಲವಲ್ಲಿ ಹೋಗೆನುತ್ತಿದೆ ಅಣ್ಣ ನಿನಗೆ ಎಷ್ಟು ಸಂತೋಷ ಆಗಿದೆ ಅಂತ ನೀ ಬಾಯಿ ಬಿಟ್ಟು ಹೇಳುವುದೇ ಬೇಡ ಅಲ್ವಾ? ಅಷ್ಟು ಗೊತ್ತಾಗೋಯ್ತು. ನಾವಿಬ್ರು ಜೊತೆಯಾಗಿ ಬಂದ್ರೆ ಅಲ್ವಾ ಇಷ್ಟು ಸಂತೋಷ ಆಗಬೇಡ್ವಾ? ಮತ್ತೆ ಅದಕ್ಕಾಗಿ ಇರೋ ಪ್ರಯತ್ನ. ನಮಗೆ ಅಷ್ಟೇ ಅಲ್ಲ, ಹಾ. ಇಡೀ ಪರಿಸರಕ್ಕೆ ಸಮಾಧಾನ ಆಗ್ಬೇಕು ಅಂತ ಒಟ್ಟಾಗಿ ಬಂದದ್ ನಾವು. ಅಷ್ಟಾದ್ರೆ ಸಾಕು ನಮಗೆ, ಅಲ್ವಾ? ನಮಗೂ ಸಂತೋಷ. ಉಪವನದ ಸೊಬಗನ್ನ ಕಣ್ತುಂಬಿಸಿಕೊಳ್ಳದ್ದು ಹೌದು. ಹಾ. ನೋಡ, ಏ ಬೆವರು ಹೊಡೆದಿದೆ, ಸಮಾಚಾರ ಆಯಾಸ, ಹೌದು. ಅದರ ಪರಿಮಾರ್ಜನೆಗೆ ಎತ್ತರವಾದಂತ ಬಂಡೆಯನ್ನ ಏರಿ ಹಾ. ಬೀಸುವ ತಂಗಾಳಿಗೆ ಮೈವಟ್ಟಿ ಹಾ. ಸ್ವಲ್ಪ ಕುಳಿತುಕೊಳ್ಳುವ. ಬಾ ಹೀಗ ಬಾ ಹೀಗ ಬಾ.
ಅದನ್ನು ತಂದಿದ್ದೇನೆ. ಕರ್ಣಿಕನ ಸ್ಥಾನದಲ್ಲಿ ನಿಂತು ನೀನೇ ವಾಚಿಸಬೇಕು. ನಾನು ಏನು ಅಂತ ಕೇಳ್ತೇನೆ. ಈಗ ಓದ್ಲಿಕ್ಕೂ ನಾನೇ. ಮತ್ತೆ ನಾನು ನೀನು ಬಿಟ್ಟು ಮತ್ತೆ ಯಾರಿದ್ರ? ಆಯ್ತು ಓದುವ. ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತರೊಡೆಯ ರಮನು ಉತ್ತಮ ಕಯಮಿತವನು ಕೈವ ದೇವತೆ ಉತ್ತಮ ತವ ಕೆದಲಿ. ಅಣ್ಣ, ಮೊತ್ತ ಮೊದಲಿಗೆ ಸ್ವಸ್ತಿ ಶ್ರೀ ಎಂಬುದಾಗಿ ಬರೆದಿದ್ದಾರೆ. ಎಲ್ಲರಿಗೂ ಶುಭವನ್ನ ಕೋರುತ್ತಾ ಅಲ್ವಾ? ಶುಭ ಸೂಚನೆ ಇದು. ಆಮೇಲೆ ಸಾಕೇತಪುರದವನಂತೆ ರಾಮನೆನ್ನುವವನಂತೆ ಅಶ್ವಮೇಧ ಎನ್ನುವಂತಹ ಮಹತ್ತರವಾದ ಕಾರ್ಯ ಸಾಧನೆಗೆ ಹೊರಟಿದ್ದಾನಂತೆ. ಆ ಕುರಿತಾಗಿ ಪೂಜಿಸಿ ಬಿಟ್ಟಂತ ತುರಗ ಇದಂತೆ. ಈ ತುರಗ ನಾನಾ ನಾಡನ್ನು ಸಂಚರಿಸುವ ಸಂದರ್ಭದಲ್ಲಿ ಆಯಾಯ ನಾಡಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ತಮ್ಮಲ್ಲಿ ಪರಾಕ್ರಮ ಇದೆ ಎನ್ನುವ ಭರವಸೆ ಇದ್ದಲ್ಲಿ ಈ ತುರಗವನ್ನು ಬಂಧಿಸಿ ಬೆಂಗಾವಲಿಗೆ ಬಂದಿರುವಂತಹ ಶತ್ರು ಹರನಲ್ಲಿ ಯುದ್ಧ ಮಾಡಬೇಕಂತೆ. ಇಲ್ಲ ಅಂತಾದ್ರೆ ಬಲಹೀನರಾದ್ರೆ ಕಪ್ಪ ಕೊಟ್ಟು ಕಾಲಿಗೆ ಎರಗಿದ್ರೆ ಜಗದ ದೇವನಾದ ರಾಮಪರ ಇದ್ದಾನೆ. ಎನ್ನುತ್ತೀ ಪರಿಜರಿ ಲೇಖನ. ಎನ್ನುತ್ತೀ ಬರೆಯಲು ಬರೆದಿಗ ಲೇಖನವನ್ನು ವಾಚಿಸಲಾಗ ಲೇಖನವನ್ನು ವಾಚಿಸಲಾಗ ಗಣಧರ ಕ್ರೋಧದಿ ರುಕ್ಮಾಂಗದ ತನ್ನನು ಜನಳಿದ್ದೆಂದಾಯ್ತು. ಇಂತಿ ಪರಿಯಲ್ಲಿ ಬರೆದಿಹ ಲೇಖನ. ಮತ್ತೆ ಏನು ಅವನ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕು, ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು. ಯಾಕೆ ಒಪ್ಪಿಕೊಳ್ಬೇಕು? ಏನು ಪ್ರಪಂಚದಲ್ಲಿ ರಾಮ ಒಬ್ಬನೆಯ ತಾಯಿ ಹೆತ್ತ ಮಗ? ಖಂಡಿತ ಅಲ್ಲ. ಇನ್ನೊಬ್ಬ ಇಲ್ವಾ? ಪರಾಕ್ರಮ ಉಳಿದವರಲ್ಲಿ ಇಲ್ವಾ? ಹಾಗಿದ್ರೆ ಒಬ್ಬ ದೇವ ಅಂತಾದ್ರೆ ಇದನ್ನು ಒಪ್ಪಿಕೊಳ್ಳುವ ಅನಿವಾರ್ಯತೆ ನಮಗುಂಟ? ಓಲೇನು ಓದಿದವರು ವೀರಮಣಿಯ ಮಕ್ಕಳು ಅಲ್ವಾ? ಪರಾಕ್ರಮಿಗಳು ನಾವಿದ್ದೇವೆ ಎನ್ನುವುದನ್ನು ತೋರ್ಪಡಿಸುವುದಕ್ಕೆ ಬಂದಿರುವ ತುರಗವನ್ನು ಬಂಧಿಸಿ ಲಾಯದಲ್ಲಿರಿಸುವ ಅಪ್ಪನನ್ನು ಕಾಣುವ. ಹಾಗಿದ್ರೆ ಪ್ರಪಂಚದಲ್ಲಿ ನಮ್ಗೆ ದೇವನೇ ಇಲ್ವಾ? ಒಬ್ಬ ಇದ್ದಾನಲ್ಲ, ಯಾರು? ಪರಶುವ. ಅವ ಒಬ್ಬನೇ ದೇವ. ಅವನನ್ನು ಬಿಟ್ಟರೆ ಬೇರೆ ಯಾರು ದೇವರಲ್ಲ. ನಮಗೆ ಮನೆ ದೇವನು ಹೌದು, ಲೋಕಕ್ಕೆ ದೇವನು ಹೌದು. ಬಂದ ಯುವ ಯಾವ ದೇವರು ತಮ್ಮನನ್ನು ನಾವು ಕಾಣಬೇಕು. ಈ ಕುದುರೆಯನ್ನು ಲಾಯದಲ್ಲಿ ಕಟ್ಟುವ ವಿಚಾರವನ್ನ ಅಪ್ಪನಿಗೆ ಆ!